ಮಧುಗಿರಿಯಲ್ಲಿ ಬಗರ್ ಹುಕುಂ ಸಮಿತಿಯ ಸದಸ್ಯರಿಗೆ ಸಮಿತಿಯಿಂದ ಸಾಗುವಳಿ ಚೀಟಿ ನೀಡುವ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಬಗರ್ ಹುಕುಂ ಸಮಿತಿ ನಾಮಿನಿ ಸದಸ್ಯ ಪ್ರಸನ್ನ ಕುಮಾರ್ ಆರೋಪಿಸಿದ್ದಾರೆ. ಸಭೆಯನ್ನು ಬಹಿಷ್ಕರಿಸಿದ ಬಳಿಕ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಮಾತನಾಡಿದ ಅವರು, ತಹಶೀಲ್ದಾರ್ ಅವರು ಸಮಿತಿ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆಯುತ್ತಿಲ್ಲ. ಮೀಟಿಂಗ್ ವಿಫಲವಾಗಿದೆ. ಶಾಸಕರು ಒಳ್ಳೆಯ ಮನುಷ್ಯರಿದ್ದು ಅವರ ಸಹನೆಯನ್ನು ಹಾಲಿ ಶಾಸಕರು ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರದಿಂದ ನಾಮಿನಿ ಸದಸ್ಯರನ್ನು ನೇಮಿಸಿದ್ದು ನಮಗೆ ಬೆಲೆ ಇಲ್ಲದಂತಾಗಿದೆ. ಅರ್ಜಿ ನೀಡಿದ ರೈತರ ಮಾಹಿತಿಯೇ ಇಲ್ಲವಾಗಿದೆ. ಈ ಬಗ್ಗೆ ಸಚಿವ ಆರ್ ಅಶೋಕ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬಗರ್ ನಾಮಿನಿ ಸದಸ್ಯರಾದ ನಾರಾಯಣಪ್ಪ, ಉಮಾದೇವಿ, ಚೌಡಪ್ಪ ಮತ್ತಿತರರು ಹಾಜರಿದ್ದರು. ವರದಿ ಆಬಿದ್, ಮಧುಗಿರಿ. ನಾಮಿನಿ ಸದಸ್ಯರಾಗಿ ಸರ್ಕಾರ ನಮ್ಮನ್ನು ನೇಮಕ ಮಾಡಿ ಈಗಾಗಲೇ ಒಂದು 8 ತಿಂಗಳು 9 ತಿಂಗಳಾಗಿದೆ. ಇದುವರೆಗೂ ಯಾವುದೇ ಸಮಸ್ಯೆ ಇಲ್ಲದಲ್ಲೇ ನಮ್ಮ ಬಗರ್ಹುಕುಂ ಕಮಿಟಿದು ಒಂದು 150ರಿಂದ 180 ಮಂಜೂರಾಗಿದೆ. ಇದ್ರ ಬಗ್ಗೆ ನಮ್ದು ಏನು ಸರ್ಕಾರ ಇಲ್ಲ. ಯಾಕೆ ಗೊತ್ತಾ, ನೇರ ಫಲಾನುಭವಿಗಳಿಗೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರೋರಿಗೆ ಮಾಡಿಕೊಟ್ಟಿದ್ದೀವಿ. ಸರಿ, ನಾವು ಅದನ್ನು ಪಾಸ್ ಮಾಡಿದ್ದೀವಿ, ಅದನ್ನು ಒಪ್ಕೊಂತೀವಿ. ಹಿಂದೆ ಈಗ 4 ತಿಂಗಳು 5 ತಿಂಗಳು ಮೀಟಿಂಗ್ ಆಗಿದೆ. ಆ ಹಿಂದರಿಗೆ ರೆಗ್ಯುಲೇಷನ್ ಆಗಿ ಸ್ಥಿರೀಕರಣ ಆಗಿದೆ. ನೋಟಿಸ್ ಕೊಟ್ಟವ್ರೆ. ಸರ್ಕಾರಕ್ಕೆ ಒಬ್ಬ ರೈತ ಅಂದರೆ SC ST ಗೆ ಸರ್ಕಾರ ಫ್ರೀಯಾಗಿದೆ. ಜನರಲ್ವರಿಗೆ ಇಷ್ಟು ಅಮೌಂಟ್ ಕಟ್ಟಬೇಕು ಅಂತ ಇದ್ದಾರೆ. ನೋಟಿಸ್ ಕೊಟ್ಟವ್ರೆ. ಯಾವ ಬ್ಯಾಂಕಿಗೆ ಕಟ್ಟಬೇಕು, ಏನು ಕಟ್ಟಬೇಕು ಅಂತ ಹೇಳಿ ಮಾಹಿತಿ ತಹಸೀಲ್ದಾರ್ ಕೊಟ್ಟಿಲ್ಲ. ಅಂದರೆ ನಾವೇ ನಾಮಿನಿ ಡೈರೆಕ್ಟರ್ ನಮಗೆ ಅಧಿಕಾರ ಇಲ್ವೇ, ಅಥವಾ ತಹಸೀಲ್ದಾರ್ ಒಬ್ಬರೇ ಸಭೆ ಮಾಡೋಕ್ಕೆ ಸಾಧ್ಯವೇ? ಹಂಗಾಗಿ ಇವತ್ತು ಇದನ್ನ ಸಭೆನ ಬಹಿಷ್ಕರಿಸಿದ್ದೀವಿ. ನಾವು ವರ್ಷಗಣರಿಗೆ ಹೋಗಿ ಮನವಿ ಕೊಡ್ತೀವಿ. ತಹಸೀಲ್ದಾರ್ ನಮಗೆ ಸ್ಪಂದಿಸ್ತಿಲ್ಲ, ಕಮಿಟಿಯವ್ರನ್ನ ವಿಶ್ವಾಸ ಮಾಡ್ತಿಲ್ಲ ಅಂತೇಳಿ ನಾವು ವರ್ಷಗಣರಿಗೂ ಮನವಿ ಕೊಡ್ತೀವಿ, DC ಗೂ ಮನವಿ ಕೊಡ್ತೀವಿ. ಪ್ರತಿ ಸಭೆಗೆ ಹಾಜರಾಗ್ತಿದ್ವಿ. ಇಂದಿನ ಸಭೆಗೆ ನಾನು ಹಾಜರಾಗಿರಲಿಲ್ಲ. ಪ್ರತಿ ಸಭೆಗೂ ಸಹ ನಾವು ಬಗರ್ಹುಕುಂ ಸಮಿತಿ ಬಗ್ಗೆ ಎಲ್ಲ ಅರ್ಜಿಗಳ ಬಗ್ಗೆ ನಾವು ಮಾತನಾಡ್ತಿದ್ವಿ, ವಿಷಯವನ್ನು ಮಂಡಿಸ್ತಾ ಇದ್ವಿ, ಎಲ್ಲರ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ವಿ. ಈ ಮಧ್ಯೆ ಇಂದಿನ ಸಭೆಯಲ್ಲಿ ಕೆಲವು ವಿಚಾರಗಳು ಚರ್ಚೆಗೆ ಬಂದವು. ಆ ವಿಚಾರಗಳ ಬಗ್ಗೆ ನಾವು ಮಾತನಾಡೋದಕ್ಕೆ ಹೋದಾಗ ಅಲ್ಲಿ ಒಂದು ವೈಯಕ್ತಿಕವಾದಂಥ ಒಂದು ವಿಚಾರಗಳು ಬಂದವು. ಅಂದರೆ ಯಾವುದೇ ಒಂದು ಅರ್ಜಿ ಕಡತ ಅಲ್ಲಿ ಸಮಿತಿಗೆ ಬರಬೇಕಾದ್ರೆ ತಹಸೀಲ್ದಾರ್ ಅವರು ಹೇಳಿದರೆ ಮಾತ್ರ RI ಆಗಲಿ, VA ಆಗಲಿ, ಸರ್ವೇರ್ ಆಗಲಿ ಕಡತ ತಯಾರಿಸ್ಕೊಂಡು ಇಲ್ಲಿ ಸಮಿತಿಗೆ ತರ್ತಾ ಇದ್ದಾರೆ. ಈ ಅಂಶವನ್ನು ನಾವು ಸಮಿತಿಯಲ್ಲಿ ಅಧ್ಯಕ್ಷರ ಮೂಲಕ ನಾವು ತಹಸೀಲ್ದಾರ್ ಕೇಳಿದ್ವಿ. ಇದು ಈ ಥರ ಮಾಡೋದು ತಪ್ಪು. ನೀವು ಮಾಡಿದ್ರೆ ನಮಗೆ ಕೊಟ್ಟಿರ್ತಕ್ಕಂಥ 57 ಏನು ಪಟ್ಟಿ ಇದೆಯೋ ಆ ಪಟ್ಟಿಯನ್ನು ನಿಷ್ಪಕ್ಷಪಾತವಾಗಿ ಎಲ್ಲರ ಬಗ್ಗೆ ನೀವು ಕಡತಗಳನ್ನು ತಯಾರಿಸಿರಿ ಅಂತ ನಾವು ಹೇಳಿದಾಗ ಅದನ್ನು ಪರಿಗಣಿಸಿದ್ದೇನೆ. ತಹಸೀಲ್ದಾರ್ ಯಾವ್ದು ಹೇಳ್ತಾರೆ ಆ ಕಡತ ಮಾತ್ರ ಬಂದಿರೋದಕ್ಕೆ ನಾವು ಅದನ್ನು ವಿರೋಧಿಸಿ, ಅದ್ರ ಬಗ್ಗೆ ನೀವು ಮಾಡೋದಾದರೆ ನಮ್ಮ ಅವಶ್ಯಕತೆ ನಿಮಗಿಲ್ಲ, ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಸಭೆಯನ್ನು ಬಹಿಷ್ಕರಿಸುತ್ತೇವೆ.